ಕೋಡಿಕಲ್ ನಾಗಬನ ಧ್ವಂಸ ಪ್ರಕರಣಕ್ಕೆ ಸಂಬಂಧಪಟ್ಟದು ಆರೋಪಿಗಳನ್ನು ಸೆರೆಪತ್ತದು ಪೊಲೀಸ್ ಇಲಾಖೆ ಎಡ್ಡೆ ಬೇಲೆ ಮಾತದನ್ನು ಪಡೆದು ಕುಡ್ಲ ಉತ್ತರ ಮಂಡಲದ ಶಾಸಕರು ಡಾಕ್ಟರ್ ವೈ ಭರತ್ ಶೆಟ್ಟರ್ ಸುದ್ದಿಗೋಷ್ಠಿ ತೆರಿಪಾದರು. ಚುನಾವಣೆ ಕೈತಲ್ ಬನ್ನಾಗ ಬಿಜೆಪಿದ ಇಮೇಜ್ಗೆ ಧಕ್ಕೆ ಕೊನಪುನನ್ನಿಟ್ಟು ಕೆಲವು ಕಿಡಿಗೇಡಿಲು ಸಮಾಜದ ಸಾಮರಸ್ಯನ ಹಾಳು ಮಲ್ಪೆರೆ ತೂವೊಂದುಪ್ಪುನವು ಖಂಡನೀಯ. ಇದಕ್ಕೆ ಪಿರೋಡುಪ್ಪುನ ವಿಚ್ಛಿದ್ರ ಶಕ್ತಿಲೇನು ನಾಡು ಪತ್ತೊಡು ಪಂಡದು ಪೊಲೀಸ್ ಆಯುಕ್ತರಿಗೆ ಸೂಚನೆ ಕೊಡ್ತಾ ಪಂಡದು ಶಾಸಕರು ತೆರಿಪಾಯರು. ಒಂದು ರೀತಿಯಲ್ಲಿ ಮಂಗಳೂರು ನಗರ ಉತ್ತರದಲ್ಲಿ ಉದ್ವಿಗ್ನ ಪರಿಸ್ಥಿತಿಯನ್ನ ಏರ್ಪಾಡು ಮಾಡಲು ಪ್ರಯತ್ನ ಮಾಡಿದಂಥ ವ್ಯಕ್ತಿಗಳು ಯಾರೆಲ್ಲ ಇದ್ದಾರೆ ಅವರನ್ನ ಬಂಧಿಸಿದಂಥ ಪೊಲೀಸ್ ಇಲಾಖೆಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಚ್ಛಿಸುತ್ತಿದ್ದೇನೆ. ಇದರಲ್ಲಿ ಮುಖ್ಯವಾಗಿ ಅವರಿಗೆ ಅಭಿನಂದನೆಯೊಂದಿಗೆ ಹಿಂದೂ ಸಂಘಟನೆಗಳಾದಂಥ ಬಜರಂಗ ದಳ ಇರ್ಬೋದು, ಹಿಂದೂ ಜಾಗರಣ ವೇದಿಕೆ ಕಾರ್ಯಕರ್ತರಿರ್ಬೋದು, ಮತ್ತು ಅಲ್ಲಿರುವಂಥ ಅದಕ್ಕೆ ಆ ನಾಗಬನಗಳಿಗೆ ಸಂಬಂಧಪಟ್ಟಂಥ ಭಕ್ತಾದಿಗಳಿರ್ಬೋದು, ಹಿಂದೂ ಕಾರ್ಯಕರ್ತರಿರ್ಬೋದು, ಇವರೆಲ್ಲರಿಗೂ ಸಹ ನಾನು ಈ ಸಮಯದಲ್ಲಿ ಅಭಿನಂದನೆ ಮತ್ತು ಧನ್ಯವಾದವನ್ನು ಹೇಳಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ನೀವು ದೇಶದಾದ್ಯಂತ ಅಥವಾ ನಮ್ಮ ರಾಜ್ಯದಲ್ಲಿಯೇ ಕೆಲವು ಕಡೆಗಳಲ್ಲಿ ಕ್ಷುಲ್ಲಕ ಕಾರಣಕ್ಕಾಗಿ ಧಾರ್ಮಿಕ ಅಥವಾ ಮತ ಪಂಥದ ಗುರುಗಳ ಅಥವಾ ಯಾವುದಾದ್ರು ವಿಷಯ ಬಂದಾಗ ಇಡೀ ಊರು ಹತ್ತಿ ಉರಿಯುವುದನ್ನೇ ನಾವು ನೋಡಿದ್ದೇವೆ. ಶುಲ್ಲ ಕಾರಣಕ್ಕಾಗಿ ಇಡೀ ಊರನ್ನ ಬೆಂಕಿಟ್ಟದಂತ ನಾವು ನೋಡಿದ್ದೇವೆ. ದೊಡ್ಡ ದೊಡ್ಡ ಕೋಮುಗಲಭೆ ಆಗಿದ್ದಂತ ನೋಡಿದ್ದೇವೆ. ಆದ್ರೆ ನಮ್ಮಲ್ಲಿರುವಂತ ಹಿಂದೂ ಕಾರ್ಯಕರ್ತರು ಸಂಯಮದಿಂದ ಅಧಿಕಾರಿಗಳಿಗೆ, ಪೊಲೀಸ್ ಇಲಾಖೆಗೆ ಮತ್ತು ಸರ್ಕಾರಕ್ಕೆ ಸಮಯವನ್ನು ಕೊಟ್ಟು ಶಾಂತಿಯುತವಾಗಿ ನಮ್ಮ ನೋವನ್ನ ಶಾಂತಿಯುತವಾಗಿ ಪ್ರತಿಭಟನೆಯನ್ನ ಮಾಡಿ ನಮ್ಮ ನೋವನ್ನ ತೋರಿಸ್ಕೊಂಡಿದ್ದಾರೆ ವಿನಃ ಯಾವುದೇ ರೀತಿಯ ಕೋಮುಗಲ ಇರಬಹುದು, ಉದ್ವಿಗ್ನ ಪರಿಸ್ಥಿತಿಗೆ ಆಸ್ಪದವನ್ನು ಕೊಡಲಿಲ್ಲ. ಹಾಗಾಗಿ ಅವರ ಸಂಯಮದಿಂದಾಗಿ ಪೊಲೀಸರಿಗೆ ಸಹ ಇದರ ಬಗ್ಗೆ ಕೆಲಸ ಮಾಡಲಿಕ್ಕೆ ಸಮಯ ಸಿಕ್ಕಿತ್ತು. ಅದರ ಬಗ್ಗೆ ಒಳ್ಳೆ ರೀತಿಯಿಂದ ಇನ್ವೆಸ್ಟಿಗೇಷನ್ ಮಾಡುವಂತ ಸಮಯ ಖಂಡಿತ ಅವರಿಗೆ ದೊರಕಿದೆ. ಹಾಗಾಗಿ ಅವರೆಲ್ಲರಿಗೂ ಸಹ ನಾನು ಧನ್ಯವಾದವನ್ನು ಹೇಳಬೇಕಾಗಿದೆ. ಮತ್ತು ಇಡೀ ಹಿಂದೂ ಸಮಾಜದ ಎಲ್ಲರೂ ಸಹ ನಾವು ಸಾಮರಸ್ಯವನ್ನು ಕಾಪಾಡಲಿಕ್ಕಾಗಿ ನಮಗೆ ಮನಸ್ಸಿಗೆ ನೋವಾಗಿದ್ರು ಸಹ ಅದು ತೊಡೆದುಕೊಂಡು ಕಾನೂನು ಸುವ್ಯವಸ್ಥೆ ಮಾಡಬೇಕಾದಂತ ಪೊಲೀಸರಿಗೆ ಸಮಯಾವಕಾಶವನ್ನು ಕೊಟ್ಟು ಇದನ್ನ ಬಗೆಹರಿಸುವಲ್ಲಿ ದೊಡ್ಡ ಪಾತ್ರವನ್ನು ವಹಿಸಿದ್ದಾರೆ. ಇಲ್ಲದಿದ್ರೆ ಏನೋ ಒಂದು ದೊಡ್ಡ ಅನಾಹುತವಾಗುವಂತ ಪ್ರಯತ್ನ, ಅನಾಹುತ ಆಗುವಂತ ಸಾಧ್ಯತೆ ಖಂಡಿತ ಇತ್ತು ಅನ್ನೋ ನಮ್ಮೆಲ್ಲರ ನಂಬಿಕೆ. ಈಗ ಈ ವಿಷಯಗಳನ್ನ ಬಗ್ಗೆ ನಮ್ಮ ಗೃಹ ಮಂತ್ರಿಗಳಿರ್ಬೋದು, ಮುಖ್ಯಮಂತ್ರಿಗಳಿರ್ಬೋದು, ಸತತವಾಗಿ ನಾವು ಅವರೊಂದಿಗೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ವಿ. ಅವರು ಸಹ ಪೊಲೀಸರ ಮೇಲೆ ಕೇಳ್ತಾನೆ ಇದ್ರು, ಪೊಲೀಸ್ ಹತ್ರ ಏನಾಗಿದೆ ಹೇಗಾಗಿದೆ ಅನ್ನುವಂಥದ್ದು. ಬಹಳ ಕಷ್ಟಕರವಾದ ಕೇಸನ್ನ ಪೊಲೀಸರು ಭೇದಿಸಿದ್ದಾರೆ. ಮತ್ತೊಂದು ಇದರೊಂದಿಗೆ ಕಾವುನಲ್ಲಿ ಸಹ ಇದ್ರ ಹಿಂದೆ ಒಂದು ಸ್ಟ್ಯಾಬಿನ ಘಟನೆ ಆಗಿತ್ತು, ಚೂರಿ ಇರಿತದ ಘಟನೆ. ಅದರಲ್ಲಿ ಸಹ ಯಾರು ವ್ಯಕ್ತಿಗಳಂತೆ ಗೊತ್ತಾಗ್ತಿರ್ಲಿಲ್ಲ. ಆ ವ್ಯಕ್ತಿಗಳನ್ನು ಸಹ ಸ್ಟ್ಯಾಬ್ ಮಾಡಿದ ವ್ಯಕ್ತಿಗಳನ್ನು ಸಹ ಒಂದು ರೆಕಾರ್ಡ್ ಟೈಮ್ ನಲ್ಲಿ ಪೊಲೀಸರು ಬಂಧಿಸಿದ್ರು. ಅದೇ ರೀತಿ ಜಿಲ್ಲೆಯ ಬೇರೆ ಬೇರೆ ಜಾಗಗಳಲ್ಲಿ, ಬೇರೆ ಬೇರೆ ಧಾರ್ಮಿಕ ಕೇಂದ್ರಗಳಲ್ಲಿ, ಕೊರಗಜ್ಜನ ಕಟ್ಟೆಗಳಿರ್ಬೋದು, ಬೇರೆ ಬೇರೆ ಸ್ಥಳಗಳಲ್ಲಿ ಧಾರ್ಮಿಕ ಮನೋಭಾವನೆಗಳನ್ನ ನೋವುಗೊಳಿಸುವಂಥದ್ದು ಇರ್ಬೋದು, ಎಲ್ಲ ಒಂದು ಕಡೆ ಕೋಮುಗಲಗೆ ಪ್ರಚೋದನೆ ಕೊಡುವಂತ ಕೆಲಸಗಳು ಜಿಲ್ಲಾದಾದ್ಯಂತ ಬೇರೆ ಬೇರೆಗಳಲ್ಲಿ ಸಣ್ಣ ಸಣ್ಣ ಮಟ್ಟದಲ್ಲಿ ಆಗ್ತಾ ಬರುವುದನ್ನು ನಾವು ನೋಡ್ತಾ ಇದ್ದೇವೆ. ಬಹುಶಃ ಚುನಾವಣೆಗಿನ್ನು ವಿಧಾನಸಭೆ ಚುನಾವಣೆಗೆ ಇನ್ನು 1.5 ವರ್ಷದ ಸಮಯ ಇದೆ. 1.5 ವರ್ಷಕ್ಕಿಂತ ಸ್ವಲ್ಪ ಕಮ್ಮಿ ಇದೆ. ಬರ್ತಾ ಇದೆಲ್ಲೋ ಒಂದು ಕಡೆ ಇಲೆಕ್ಷನ್ ಹತ್ರ ಬರ್ತಾ ಇರುವಂತಹ ಸಮಯದಲ್ಲಿ ಇದೆಲ್ಲ ಜಾಸ್ತಿ ಆಗೋದು ನಮ್ಗೆ ಕಂಡು ಬರ್ತಾ ಇದೆ. ಎಲ್ಲ ಒಂದು ಕಡೆ ನಮಗೆಲ್ಲರಿಗೂ ಸಹ ರಾಜಕೀಯ ಪಿತೂರಿ ಇದ್ರ ಹಿಂದೆ ಇದೆ. ಯಾಕಂತ ಹೇಳಿದ್ರೆ ಬಿಜೆಪಿಯ ಸರ್ಕಾರ ಇದೆ ಕೇಂದ್ರದಲ್ಲಿ ಮತ್ತು ರಾಜ್ಯದಲ್ಲಿ. ಬಿಜೆಪಿ ಎಮ್ಎಲ್ಎಗಳಿಗೆ ಬಹುತೇಕ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಬ್ಬರನ್ನ ಬಿಟ್ಟರೆ ಮತ್ತೆಲ್ಲ ಸಹ ಬಿಜೆಪಿ ಎಮ್ಎಲ್ಎಗಳು ಇರುವಂತಹ ಒಂದು ಸಂದರ್ಭ ಈಗ ಇದೆ. ಇಲ್ಲಿ ಬೇರೆ ಯಾವುದೇ ವಿಷಯದಲ್ಲಿ ಕೊರೋನಾ ಬಂದಾಗ ಅದನ್ನು ಎದುರಿಸಿದಂತ ವ್ಯವಸ್ಥೆ ಇರಬಹುದು ಅಥವಾ ಅಭಿವೃದ್ಧಿಯ ವ್ಯವಸ್ಥೆ ಇರಬಹುದು, ಎಂತ ಫಂಡ್ ಕಲ್ಚರ್ಸ್ ಇದ್ರೂ ಸಹ ಒಂದು ರೀತಿಯಲ್ಲಿ ನಾವೆಲ್ಲ ಎಮ್ಎಲ್ಎಗಳು ಸಹ, ಶಾಸಕರು ಸಹ ಅಭಿವೃದ್ಧಿಯಲ್ಲಿ ಏನು ಕಾಂಪ್ರಮೈಸ್ ಮಾಡದೆ ಮೆಲ್ಲವಾಗಿ ಜನರಿಗೆ ಸ್ಪಂದಿಸುವಂತ ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ. ಯಾವುದೇ ವಿಷಯದಲ್ಲಿ ಭಾಜಪದ ಸರ್ಕಾರದ ವಿರುದ್ಧ ಇರ್ಬೋದು, ಶಾಸಕರ ವಿರುದ್ಧ ಇರ್ಬೋದು, ಯಾವುದೇ ಗ್ರಿಪ್ ಅಥವಾ ನಮ್ಮ ಸ್ಪೇಸ್ ಏನಿದೆ ಅವರಿಗೆ ಸಿಕ್ಕದ ಕಾರಣಕ್ಕಾಗಿ ನಮ್ಮ ರಾಜಕೀಯ ವಿರೋಧಿಗಳು ಈ ಸ್ಪೇಸ್ ಅನ್ನ ತೆಗೆದುಕೊಳ್ಳುವಂತ ಒಂದು ದುರುದ್ದೇಶದಿಂದ ಅಥವಾ ಒಂದು ರೀತಿಯ ಕಾನ್ಸ್ಪಿರಸಿಯನ್ನ
ಮಾಡಿದ್ದಾರೆ ಅಂತ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಪೊಲೀಸ್ ಇಲಾಖೆ ಬೊಕ್ಕ ಜಿಲ್ಲಾಡಳಿತದ ಕಾರ್ಯವೈಖರಿಗೂ ಒವ್ವೇ ರೀತಿಡು ಮಧ್ಯ ಪ್ರವೇಶ ಮಲ್ಪುಜ ಬಿಜೆಪಿ ಸರ್ಕಾರದ ಅವಧಿಡು ಇಲಾಖೆದ ಕೈಕಟ್ಟದು ಪಾಡಿನ ಪ್ರಯತ್ನ ಆವೊಂದುಂಡು ಪನ್ಪಿನ ಕಾಂಗ್ರೆಸ್ ಆರೋಪ ಸತ್ಯಗ ದೂರ ಆದುಂಡು ಪಣದು ಡಾಕ್ಟರ್ ಭರತ್ ಶೆಟ್ಟಿ ತೆರಿಪಾಯರು. ಯಾಕಂದ್ರೆ ಸ್ಟಾಪ್ ಕೇಸಲ್ಲಿ ಇರ್ಬೋದು, ದೇವಸ್ಥಾನಗಳಲ್ಲಿ ಹೋಗಿ ಶೂಸ್ ಹಾಕಿ ನಡೆದಿರ್ಬೋದು, ಅಥವಾ ಕಾಣಿಕೆ ಹುಂಡಿಯಲ್ಲಿ ಬೆಳೆದಿದ್ದ ವಸ್ತುಗಳನ್ನು ಹಾಕುವಂಥದ್ದಿರ್ಬೋದು, ಅಥವಾ ಲವ್ ಜಿಹಾದ್ ಕೇಸ್ನಲ್ಲಿ ಹಿಂದಿನಿಂದ ಕುಮ್ಮಕ್ಕನ್ನು ಕೊಡುವುದಿರ್ಬೋದು. ಯುವಕರೆಲ್ಲ ಯಾರೆಲ್ಲ ಈ ಕೆಲಸಗಳನ್ನ ಮಾಡ್ತಾರೆ ಅವರಿಗೆ ಇಂಡೈರೆಕ್ಟ್ಲಿ ಸಪೋರ್ಟ್ ಅನ್ನು ಕೊಡುವಂತ ಕೆಲಸಗಳಿರ್ಬೋದು. ಜಿಲ್ಲಾದಾದ್ಯಂತ ಗೋಹತ್ಯೆ ನಿಷೇಧ ಕಾನೂನು ತಂದ್ರು ಸಹ ಅದಕ್ಕೂ ಸಹ ಒಂದು ಆಸ್ಪದನ ಕೊಡುವಂಥದ್ದು, ಅದಕ್ಕೆ ಪ್ರಚೋದನೆ ಕೊಡುವಂತ ಕೆಲಸಗಳನ್ನ ಮಾಡ್ತಾ ಬಂದಿದ್ದಾರೆ. ಇದರಲ್ಲಿ ಯಾವ ಲಿಸ್ಟ್ ಅನ್ನ ಪೊಲೀಸರು ಪತ್ರಿಕಾ ಮಾಧ್ಯಮದವರ ಹಿಂದೆ ನಿಮ್ಗೆ ತೋರಿಸಿದ್ದಾರೆ. ನಾವು ಪೊಲೀಸ್ ಅಧಿಕಾರಿಗಳ ಹತ್ರ ಕಡಾಖಂಡಿತವಾಗಿ ಸ್ಟ್ರಿಕ್ಟ್ ಆಗಿ ಹೇಳಿದ್ದೇವೆ, ಇದನ್ನ ಯಾರು ಮಾಡಿದ್ದಾರೆ ನಿಮ್ ಕಂಡು ಹಿಡಿದಿದ್ರೆ ಅದಕ್ಕೆ ನಿಮ್ಮ ಅಭಿನಂದನೆಗಳು. ಆದ್ರೆ ಇದ್ರ ಹಿಂದೆ ಇದು ಒಂದು ವ್ಯಕ್ತಿ ಕೂತ್ಕೊಂಡು ಅಥವಾ ಒಂದು 3 ಜನ ಕೂತ್ಕೊಂಡು ನಾವೇ ಮಾಡಿದ್ದೇವೆ, ನಾವು ಇದನ್ನ ಇಡೀ ಇದರಲ್ಲಿ ಕೋಮು ಪ್ರಚೋದನೆ ಮಾಡಿ ಏನೋ ಒಂದ್ ಕಡೆ ಕ್ರಿಮಿನಲ್ ಆಕ್ಟಿವಿಟೀಸ್ಗೆ ಸಹಾಯ ಆಗುವಂತಕ್ಕೋಸ್ಕರ ನಾವು ಕೋಮು ಪ್ರಚೋದನೆ ಮಾಡುವಂತ ಕೆಲಸವನ್ನ ಮಾಡಿದಂತ ಹೇಳಿದ್ರೆ ಸ್ವಲ್ಪ ಕಷ್ಟ. ಯಾಕಂತ ಹೇಳಿದ್ರೆ ಒಂದು 3 ಜನರಿಗೆ ಮಾತ್ರ ಅಷ್ಟು ದೊಡ್ಡ ಕಾನ್ಸ್ಪಿರೆನ್ಸ್ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟವಾಗ್ಬೋದು. ಪೊಲೀಸರಿಗೆ ಸ್ವಲ್ಪ ಡೌಟ್ ಉಂಟು. ಯಾಕಂತ ಹೇಳಿದ್ರೆ ಈ 8 ಜನರನ್ನ ಬಿಟ್ಟು ಸಹ ಈ ವ್ಯಕ್ತಿಗಳ ಹಿಂದೆ ಯಾರೆಲ್ಲ ಇದ್ದಾರೆ, ಯಾರು ಅವರಿಗೆ ಸಪೋರ್ಟ್ ಮಾಡಿದ್ದಾರೆ, ಯಾರು ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಅನ್ನ ಮಾಡಿದ್ದಾರೆ, ಇವರ ಇದನ್ನ ಸಹ ಜಾಡನ್ನ ಹಿಡಿಬೇಕು ಅನ್ನುವಂತ ಪ್ರಶ್ನೆಯನ್ನ ನಾವು ನಮ್ಮ ನಿರಂತರ ಸಂಪರ್ಕದಿಂದ ಪೊಲೀಸ್ ಅಂತ ಹೇಳ್ತಾ ಬಂದಿದ್ದೇವೆ. ಅವರು ಸಹ ಮಾಧ್ಯಮ ಮಿತ್ರರೊಂದಿಗೆ ಹೇಳಿರಬೇಕು. ನಾವು ಹಿಂದೆ ಇನ್ನೂ ಸಹ ಯಾರೆಲ್ಲ ಇದ್ದಾರೆ, ಕನೆಕ್ಟೆಡ್ ಪರ್ಸನ್ಸ್ ಯಾರೆಲ್ಲ ಇದ್ದಾರೆ, ಅವರಿಂದ ಹೋಗ್ತೇವೆ ಅನ್ನುವಂತ ವಿಷಯ ಅಂತ ಹೇಳಿದ್ದಾರೆ. ಇದು ನಾವು ತಿಳ್ಕೊಳ್ಬೇಕಾದ ವಿಷಯ. ಅದರಲ್ಲಿ A1 A2 ಒಬ್ಬರು ಇದ್ದಾರೆ. ಅದರಲ್ಲಿ ಹತ್ತಿರದ ಸಂಬಂಧಿ ಒಬ್ಬ ನಮ್ಮ ಒಂದು ರಾಜಕೀಯ ಪಕ್ಷಕ್ಕೆ ಸೇರಿದಂತ ಮನೆಯವ, ಅದು ಸಹ ನಮಗೆ ಮಾಹಿತಿ ಉಂಟು. ಹಾಗಾಗಿ ಇದರಿಂದ ಯಾರು ಏನೆಲ್ಲ ಮಾಡಿದ್ದಾರೆ ಅದನ್ನ ಸಹ ಅವರಿಗೆ ತರಬೇಕು ಅನ್ನುವಂತ ಒತ್ತಡವನ್ನ ನಾವು ಇದ್ರ ಮೇಲೆ ಹಾಕ್ತಾ ಇದ್ದೇವೆ. ಒಂದು ಖಾಲಿ ಒಂದು ಬಿಜೆಪಿ ಸರ್ಕಾರದ ಮೇಲೆ ಅಥವಾ ನಮ್ಮ ಅಡ್ಮಿನಿಸ್ಟ್ರೇಷನ್ ಮೇಲೆ ಕಪ್ಪು ಚುಕ್ಕೆಗೊಳಿಸುವಂತ ಪ್ರಯತ್ನ ಇದರಿಂದ ಆಗಿದೆ ಅನ್ನೋದು ನನ್ನ ಪ್ರಬಲವಾದ ನಂಬಿಕೆ. ಹಾಗಾಗಿ ಪೊಲೀಸ್ ಈ ವಿಷಯದಲ್ಲಿ ಮುಂದೆ ಹೋಗ್ಬೇಕು, ಇದನ್ನು ಇಲ್ಲೇ ನಿಲ್ಲಿಸುವುದಲ್ಲ, ಇದ್ರ ಹಿಂದೆ ಯಾರೆಲ್ಲ ಇದ್ದಾರೆ ಅದನ್ನು ಸಹ ತೆಗಿಬೇಕು ಅನ್ನುವಂತ ಮಾಹಿತಿಯನ್ನು ಸಹ ಕೊಟ್ಟಿದ್ದೇವೆ. ಆ ಕಾನೂನಿನ ಸ್ಟಾರ್ ಕೇಸಲ್ಲಿ ಸಹ ಹಿಂದಿರುವ ವ್ಯಕ್ತಿಗಳನ್ನ ಎಲ್ಲರನ್ನ ಎಷ್ಟೋ ಜನರನ್ನ ಅವರು ಪೊಲೀಸರು ಇಂಟರ್ವ್ಯೂ ಮಾಡಿ ಅವರಿಗೆ ಏನೆಲ್ಲ ಅದರಲ್ಲಿ ಯಾರೆಲ್ಲ ತೋರಿಸ್ಕೊಂಡಿದ್ದಾರೆ ಅದನ್ನ ಸಹ ಬೆಳಕಿಗೆ ತರುವಂತ ಕೆಲಸವನ್ನ ಮಾಡಿದ್ದಾರೆ ಅನ್ನುವಂಥ ಮಾಹಿತಿಯನ್ನು ನಿಮಗೆ ಈ ಸಮಯದಲ್ಲಿ ಕೊಡ್ಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ಅಷ್ಟು ಟೋಟಲ್ ಆಗಿ ಮಾಹಿತಿಯನ್ನು ನಾವು ಹೇಳಿದೆ. ಒಬ್ಬನಿಗೆ ಅದರಲ್ಲಿ ಸಂಬಂಧಿಕರಿದ್ದರು ಅನ್ನುವಂಥ ಭಾಷೆಯನ್ನು ಹೇಳಿದ್ದೇನೆ. ಪೊಲೀಸರು ಇನ್ವೆಸ್ಟಿಗೇಷನ್ ಪ್ರೋಸೆಸ್ ಅಲ್ಲಿ ಇದ್ದಾರೆ, ಅದನ್ನು ಯಾರು ಹಿಂದಿದ್ದಾರೆ ಯಾಕಿದ್ದಾರೆ ಅನ್ನುವಂಥದ್ದು. ಇದು ಅಥವಾ ಒಂದು ವ್ಯಕ್ತಿ, ರಾಜಕೀಯ ವ್ಯಕ್ತಿಗಳೇ ಇರ್ಬೋದು, ಒಂದು ವ್ಯಕ್ತಿ ಮಾಡ್ಲಿಕ್ಕಿಂತ ಜಾಸ್ತಿಯಾಗಿ ಒಂದು ಎಂತ ಹೇಳುದು ಕಲೆಕ್ಟಿವ್ ಎಫರ್ಟ್ ಏನೋ ಒಂದು ಕಡೆ ಆಗಿದೆ. ಎಲ್ಲೋ ಒಂದು ಕಡೆ ಇದನ್ನು ಹೀಗೆ ಮಾಡಿ ಎಲ್ಲೋ ಒಂದು ಕಡೆ ನಮ್ಮ ಕಾರ್ಯಕರ್ತರಿರ್ಬೋದು, ನಮ್ಮ ಜನರಿರ್ಬೋದು, ನಮ್ಮ ವೋಟರ್ಸ್ ಇರ್ಬೋದು, ನಿಮ್ಮ ಸರ್ಕಾರ ಇದೆ ಆದ್ರೂ ಸಹ ಈ ರೀತಿಯ ಕೆಲಸಗಳು ಆಗ್ತಾ ಉಂಟು, ನಾವು ಮಾಡಿ ತೋರಿಸ್ತೇವೆ, ನಿಮ್ಮ ಸರ್ಕಾರ ಇದ್ರೂ ಸಹ ನಾವು ಈ ರೀತಿಯ ವ್ಯವಸ್ಥೆಗಳನ್ನ, ಈ ರೀತಿಯ ಕೋಮುಗಲಭೆಯನ್ನ ಉತ್ತೇಜನ ಕೊಡುವಂತ ಕೆಲಸವನ್ನ ಮಾಡ್ತೇವೆ, ನೀವು ಏನ್ ಮಾಡ್ತೀರಿ ಅನ್ನುವಂಥ ಚಾಲೆಂಜ್ ಅನ್ನು ಹಾಕಿದಾಗೆ ಉಂಟು. ಇದನ್ನೆಲ್ಲ ನೋಡುವಾಗ ಎಲ್ಲ ವಿಷಯಗಳನ್ನು ಒಂದು ನಾಗಮನ ಮಾತ್ರ ಅಲ್ಲ, ಇದನ್ನೆಲ್ಲವನ್ನ ಬರ್ಡ್ಸ್ ಐ ಇಂದ ನೀವು ಮೇಲಿಂದ ಒಂದು ಕಾಂಪ್ರಿಹೆನ್ಸಿವ್ ಆಗಿ ನೋಡುವಾಗ ಆ ರೀತಿ ವ್ಯವಸ್ಥೆ ಇದ್ದಿದೆ ಅನ್ನೋದನ್ನ ಮೇಲ್ನೋಟಕ್ಕೆ ಕಂಡು ಬರ್ತಿದೆ. ಯಾಕಂತ ಹೇಳಿದ್ರೆ ಅದಾದ ನಂತರ ಯಾರೆಲ್ಲ ವ್ಯಕ್ತಿಗಳು ರಾಜಕೀಯ ವಿರೋಧಿಗಳು, ಯಾರು ನಮ್ಮ ತತ್ವಸಿದ್ಧಾಂತ ವಿರುದ್ಧ ಯಾರೆಲ್ಲ ಇದ್ದಾರೆ ಅವರು ಸಹ ಅವರವರ ಫೇಸ್ಬುಕ್ ಅಕೌಂಟ್ಸ್ ಅಲ್ಲಿ, ಅವರವರ ಟ್ವಿಟರ್ ಹ್ಯಾಂಡಲ್ಸ್ ಅಲ್ಲಿ ಮತ್ತು ಪತ್ರಿಕಾ ಹೇಳಿಕೆಯನ್ನು ಕೊಡುವಾಗ ಸಹ ಆ ರೀತಿಯ ಒಂದು ಚುಚ್ಚುವ ಮಾತನ್ನ ಹೇಳ್ತಾ ಇದ್ರು. ಯಾರು ಸಹ ಅಲ್ಲಿ ನಿಮ್ಮ ಸರ್ಕಾರ, ನಿಮ್ಮವರು ಇದ್ದಾರೆ, ನೀವೇನ್ ಮಾಡ್ತೀವಿ, ಆ ರೀತಿಯ ಒಂದು ಎಲ್ಲೋ ಒಂದ್ ಕಡೆ ಅವರು ಅದನ್ನ ಒಂದು ಪರಿಸ್ಥಿತಿಯನ್ನ ಬಿಗಡಾಯಿಸುವ ಪ್ರಯತ್ನವನ್ನ ಮಾಡಿದ್ದು ನಮ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಅವರ ರಿಯಾಕ್ಷನ್ಸ್ ಅನ್ನು ನೋಡುವಾಗ ಕಂಡು ಬರ್ತಾ ಇತ್ತು. ಒಬ್ರು ಯಾರೋ ಅದರಲ್ಲಿ ಹಾಕಿದ್ರು, ಯಾರೋ ಒಬ್ಬರಲ್ಲಿ ಪ್ರಚೋದನಕಾರಿ ಭಾಷಣ ಮಾಡೋದಕ್ಕಾಗಿ ಈ ರೀತಿಯ ವ್ಯವಸ್ಥೆಗಳು ಆಗ್ತಾ ಇದೆ ಅಂತ. ಅಂದ್ರೆ ಈ ರೀತಿಯ ವ್ಯವಸ್ಥೆಗಳು ಪ್ರಚೋದನಕಾರ ಭಾಷಣ ಯಾರೋ ಒಬ್ಬ ವ್ಯಕ್ತಿ ಮಾಡಿದ ಕಾರಣ ಇದು ಆಗ್ತದೆ ಅಂತ ಹೇಳಿದ್ರೆ ಅದನ್ನ ಮಾಡಿಸ್ಲಿಕ್ಕೆ ಆಗಿದೆ. ಹಾಗಾದ್ರೆ ಮಾಡಿಸ್ಲಿಕ್ಕೆ ಸಹ ಅವರೇ ಇದ್ದಿರ್ಬೋದು ಅಥವಾ ಅವರ ಹಿಂದೆ ಒಂದು ದೊಡ್ಡ ತಂಡ ಇರಬಹುದು. ಇಲ್ಲಿದ್ರೆ ಆ ರೀತಿಯ ಸ್ಟೇಟ್ಮೆಂಟ್ ಅನ್ನ ಯಾಕೆ ಕೊಡ್ತಾರೆ? ಯಾವ ಪಕ್ಷ ಅಂತ ಕೇಳ್ತಿದ್ದೀರಿ? ಇದರಲ್ಲಿ ಎಲ್ಲರೂ ಸಹ ತಪ್ಪಿಸ್ಕೊಂಡಿದ್ದಾರೆ. ಈಗ ಏನಂತ ಹೇಳಿದ್ರೆ
ಚಾನ್ಸ್ ಬೇಡ ಅಂತ ಹೇಳಿ ಸಿಕ್ಕಿದ ಚಾನ್ಸ್ ಮೇಲೆ ಎಲ್ಲ 2-3-4 ಜನ ಸಿಕ್ಸೋಡೋ ಪ್ರಯತ್ನವನ್ನು ಸಹ ಮಾಡ್ತಾ ಇದ್ದಾರೆ. ಪರ್ಟಿಕ್ಯುಲರ್ ಆಗಿ 1-2 ಸಂಬಂಧಿಕರಲ್ಲಿ ಯಾರಿದ್ದಾರೆ ಒಂದು ಪಕ್ಷಕ್ಕೆ ಸಂಬಂಧಪಟ್ಟರು. ಯಾಕೆ ಇನ್ವೆಸ್ಟಿಗೇಷನ್ ಆಗುತ್ತಿರುವಂತ ಕಾರಣಕ್ಕಾಗಿ ನಾನು ಓಪನ್ ಆಗಿ ಅದನ್ನು ಹೇಳ್ತಾ ಇಲ್ಲ. ಇನ್ವೆಸ್ಟಿಗೇಷನ್ ನಲ್ಲಿ ಏನಾದ್ರು ಬರ್ಬೋದು ಅನ್ನುವಂತ ಅದನ್ನ ನೋಡ್ಬೇಕು, ಏನು ಹೇಗೆ ಇದನ್ನ ಹ್ಯಾಂಡಲ್ ಮಾಡ್ತಾರೆ ಅನ್ನೋದನ್ನ. ಈಗ ನೀವು ಹೇಳೋದಕ್ಕೆ ಪೂರಕವಾಗಿ ಇದನ್ನ 1-2 ಕಡೆ ಒಂದು ಮಾನಿಟರಿಂಗ್ ಸಿಸ್ಟಮ್ ಅನ್ನು ಮಾಡಿದ್ದಾರೆ. CCTV ಅನ್ನ ಎಲ್ಲ ಕಡೆ ಹಾಕಿ CCTV ಎಕ್ವಿಪ್ಮೆಂಟ್ಸ್ ಏನಿದೆ ಅದನ್ನ ಹಾಕ್ಲಿಕ್ಕೆ ಕೆಲವು ಕಂಪನಿಯವರು ಮುಂದೆ ಬರ್ತಾರೆ, ಫ್ರೀ ಆಗಿ ಹಾಕ್ತಾರೆ. ಆದರೆ ತಿಂಗಳಿಗೆ ಅವರು ಇಷ್ಟು ಫೀಸ್ ಅಂತ ಹಾಕ್ತಾರೆ. ಫೀಸ್ ಅಂತ ಹಾಕಿದ್ರೆ ಒಂದು 2-2.5 ಸಾವಿರದಿಂದ ಫೀಸ್ ಹಾಕ್ತಾರೆ. ಇಂಟರ್ನೆಟ್ ಕನೆಕ್ಷನ್ ಕೊಡ್ಬೇಕು ನಾವು. ಫೀಸ್ ಅನ್ನು ಅವ್ರು ತಗೊಳ್ತಾರೆ. ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಅವರದ್ದೇ. ಅದನ್ನ ನಾನು 2-2 ಕರೆದು ಆ ಕಂಪನಿಯವರ ಹತ್ರ ಹೀಗೆ ಮಾತುಕತೆ ಮಾಡಿದ್ದೆ. ಯಾಕಂದ್ರೆ ಪೊಲೀಸ್ ಅಧಿಕಾರಿಗಳ ಹತ್ರ ಮಾತಾಡಿ ನಾವು ಅದನ್ನು ಕರೆಸಿದ್ದೆ, ಏನಾದರೂ ವ್ಯವಸ್ಥೆ ಮಾಡ್ಬೋದು ಅಂತ. ದೊಡ್ಡದಾದ ಸಂಖ್ಯೆಯಲ್ಲಿ ನಮ್ಮ ದಕ್ಷಿಣ ಅವಿಭಜಿತ ಜಿಲ್ಲೆಯಲ್ಲಿ 2ರಲ್ಲಿ ಸಹ ದೊಡ್ಡ ಸಂಖ್ಯೆಯಲ್ಲಿ ಈ ರೀತಿಯ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳು ತುಂಬಾ ಇದೆ. ಅದಕ್ಕೋಸ್ಕರ ಅವ್ರ ಹತ್ರ ಕೇಳಿದಾಗ ಅವ್ರು ಹೇಳಿದ ಮಾಹಿತಿ ಅಂತ ಹೇಳಿದ್ರೆ, ಇಷ್ಟು ನಾವು ರೆಂಟಲ್ ಅಂತ ನಮ್ಗೆ ಬೇಕಾಗ್ತದೆ. ಮತ್ತೊಂದು ರಾತ್ರಿ ಸಾಯಂಕಾಲ 8ರಿಂದ ಬೆಳಿಗ್ಗೆ 8ರ ತನಕ ಒಂದು ಟೈಮಿಂಗ್ ಅಲ್ಲಿ ಅವರೇ ಮಾನಿಟರ್ ಮಾಡ್ತಾರೆ. ಎಲ್ಲ ನಾವು ಎಷ್ಟು ದೇವಸ್ಥಾನಗಳಾದ ದೈವಸ್ಥಾನಗಳಾದ ಧಾರ್ಮಿಕ ಕೇಂದ್ರಗಳಿಗೆ CCTV ಅವರೇ ಒಂದು ಸ್ಟ್ರಾಟಜಿಕ್ ಪಾಯಿಂಟ್ಸ್ ಎಲ್ಲ ಅಳವಡಿಕೆ ಮಾಡಿ 24 ಅವರ್ಸ್ ಅಲ್ಲ 8 to 8 ಅದರಲ್ಲಿ ಮಾನಿಟರಿಂಗ್ ಮಾಡ್ತಾ ಇರ್ತಾರೆ. ಮತ್ತೆ ರೆಕಾರ್ಡ್ ಆಗ್ತಾ ಇರ್ತದೆ. ಎಲ್ಲಾದ್ರೂ ಕ್ಯಾಮರಾವನ್ನ ತಪ್ಪಿಸಿದ್ರೆ ಅದಕ್ಕೆ ವ್ಯವಸ್ಥೆ. ಅದಕ್ಕೋಸ್ಕರ ಈಗ ಇಲೆಕ್ಷನ್ ಅದಾದ ನಂತರ ಇಲೆಕ್ಷನ್ ಚುನಾವಣೆ ಘೋಷಿತವಾಗಿದೆ. ಅದಕ್ಕಿಂತ ಮುಂಚೆ ಈ ದೇವಸ್ಥಾನದ A ಗ್ರೇಡ್, B ಗ್ರೇಡ್, C ಗ್ರೇಡ್ ದೈವಸ್ಥಾನಗಳು ಮತ್ತೆ ಎಲ್ಲೆಲ್ಲಿ ನಾಗಬಲ ಇದೆ ಅಲ್ಲಿರುವಂತಹ ಮುಖ್ಯಸ್ಥರನ್ನು ಕರೆದು ನಾವು ಮಾತಾಡ್ಬೇಕಾಗ್ತದೆ. ಮಾತಾಡಿ ಕೆಲವರಿಗೆ ಶಕ್ತಿ ಇರ್ತದೆ, 1-2 ಸಾವಿರವನ್ನ ಕೊಡುವಂತಹ ಶಕ್ತಿ ಇರ್ತದೆ, ಕೆಲವರಿಗೆ ಶಕ್ತಿ ಇರುವುದಿಲ್ಲ. ಅದಕ್ಕೆ ಯಾವ ರೀತಿ ವ್ಯವಸ್ಥೆಗಳನ್ನ ಮಾಡ್ಬೇಕಂದ್ರೆ ಡೀಟೇಲ್ ಆಗಿ ನಾವು ಪ್ಲಾನ್ ಮಾಡ್ಬೇಕನ್ನೋ ಅವಶ್ಯಕತೆ ಉಂಟು. ನಾವು ಮೇಲೆ ಸರ್ಫೇಸ್ ಅಲ್ಲಿ 2 ಸತಿ ಮಾತಾಡಿ ನೋಡಿದ್ದೇನೆ. ಮಾತ್ರ ಧಾರ್ಮಿಕ ಕೇಂದ್ರಗಳ ಹಿರಿಯರಲ್ಲಿ ಯಾರೆಲ್ಲ ಇದ್ದಾರೆ ಅವರ ಹತ್ರ ಸಹ ಮಾತುಕತೆ ಆಡಲಿಲ್ಲ. ಅದನ್ನ ಮುಂದಿನ ದಿನದಲ್ಲಿ ಮಾಡಬೇಕಾದ ಅವಶ್ಯಕತೆ ಉಂಟು. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಆ ರೀತಿಯ ಮಾಡ್ತಾ ಅಥವಾ ಅದಕ್ಕೆ ಏನು ವ್ಯವಸ್ಥೆ ಮಾಡ್ಬೇಕನ್ನೋದ್ರ ಬಗ್ಗೆ ಇದು ಕೌಂಟರ್ ಮಾಡೋದಂತಂದ್ರೆ, ಒಂದು ಮುಳ್ಳಿಂದ ತೆಗಿಲಿಕ್ಕೆ ಹೋದ್ರೆ 1ಕ್ಕೆ 2 ಆಗ್ತದೆ. ಹಾಗಾಗಿ ನಾನು ಫಸ್ಟಿಗೆ ನಮ್ಮ ಹಿಂದೂ ಸಂಘಟನೆಯ ಯಾರೆಲ್ಲ ಕಾರ್ಯಕರ್ತರಿದ್ದಾರೆ, ಯಾರೆಲ್ಲ ಹಿರಿಯರಿದ್ದಾರೆ ಅವರಿಗೆ ನಾನು ಧನ್ಯವಾದ ಹೇಳಿದೆ. ಯಾಕಂತಂದ್ರೆ ಸಂಯಮದಿಂದ ಇಡೀ ಹಿಂದೂ ಸಮಾಜ ನಾಗದೇವರ ಬನಕ್ಕೆ ಧ್ವಂಸ ಕೊಡಿದಾಗ ಮನಸ್ಸಿಗೆ ನೋವಾಗುವಷ್ಟು ಈ ದಕ್ಷಿಣ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಮತ್ತೆ ಯಾವ ವಿಷಯದಲ್ಲಿ ಸಹ ಆಗುದಿಲ್ಲ. ನಮ್ಮ ದೈವಸ್ಥಾನ ಇರ್ಬೋದು ಇದರಲ್ಲಿ ಜಾಸ್ತಿ ನಂಬಿಕೆ ಉಳ್ಳಂತವ್ರು. ಆದ್ರೂ ಸಹ ಇಷ್ಟು ಸಂಯಮದಿಂದ ಇಲ್ಲಿ ನಮ್ಮ ಸಂಘಟನೆ ಬಹಳ ಬಲಶಾಲಿಯಾಗಿ ಇರುವಂತ ಒಂದು ಪ್ರದೇಶ ಅಂತ ಹೇಳಿ ತಪ್ಪಾಗ್ಲಿಕ್ಕಿಲ್ಲ. ಆದ್ರೂ ಇಷ್ಟು ಸಂಯಮದಿಂದ ಸರ್ಕಾರಕ್ಕೆ ಮತ್ತು ಅಧಿಕಾರಿಗಳಿಗೆ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ನಾವೇನು ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡಲಿಕ್ಕೆ ಹೋಗುದಿಲ್ಲ ಅನ್ನುವಂಥದ್ದನ್ನು ತೋರಿಸಿಕೊಟ್ಟಿದ್ದಾರೆ. ಆದ್ರೆ ನಿಮ್ಮ ಮಾಧ್ಯಮದ ಮೂಲಕ ನಾನು ಹೇಳಲಿಕ್ಕೆ ಬಯಸುವುದೇನಂತ ಹೇಳಿದ್ರೆ, ಸಂಯಮ ಎನ್ನುವುದು ಅಂತಲ್ಲ, ಅದು ನಮ್ಮ ದುರ್ಬಲತೆ ಅಲ್ಲ. ಸಂಯಮ ಎನ್ನುವುದು ನಮ್ಮ ದುರ್ಬಲತೆ ಅಲ್ಲ, ಅದು ನಮ್ಮ ಒಳ್ಳೆ ಗುಣ. ಆದ್ರೆ ಎಲ್ಲದಕ್ಕೂ ಒಂದು ಮಿತಿ ಇರ್ತದೆ, ಸಂಯಮಕ್ಕೆ ಸಹ ಮಿತಿ ಇರ್ತದೆ. ಹಾಗಾಗಿ ಎಲ್ಲ ಸಹ ಆ ದೃಷ್ಟಿಗೆ ಒಂದ್ಸಲ ನೋಡ್ಬೇಕು ಈ ವಿಷಯಗಳನ್ನ. ಒಂದು ಕಡೆ ಇದನ್ನ ಸಂಯಮವನ್ನ ಮೀರದಂತ ರೀತಿಯಲ್ಲಿ ವರ್ತಿಸಿದ್ರೆ ಒಂದು ಶಾಂತಿಯುತವಾಗಿ ಇರಲಿಕ್ಕೆ ಸಾಧ್ಯ. ಮತ್ತು ಅದನ್ನ ಒಂದು ಎಕ್ಸ್ಟೆನ್ಷನ್ ತಪ್ಪಿದ ಮೇಲೆ ರಾಜಕೀಯ ಬಹಳ ದೊಡ್ಡದಾದ ಮುಖ್ಯವಾದ ವಿಷಯ ಅಲ್ಲ. ಆಗ ನಮ್ಮ ಕಲ್ಚರ್ ಏನಿರ್ಬೋದು, ನಮ್ಮ ಸಂಸ್ಕೃತಿ ಏನಿರ್ಬೋದು, ಪದ್ಧತಿಗಳೇನಿರ್ಬೋದು, ಮನಸ್ಸಿನ ಭಾವನೆಗಳಿರ್ಬೋದು, ಅದು ಮುಖ್ಯವಾಗ್ತದೆ. ಆ ರಾಜಕೀಯಕ್ಕೋಸ್ಕರ ಎಲ್ಲದನ್ನ ಸಹ ಕಾಂಪ್ರಮೈಸ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತಂದ್ರೆ ಮೋಟಿವ್ ಅವ್ರು ಏನ್ ಹೇಳಿದ್ದಾರೆ ಅದರಲ್ಲಿ ಒಬ್ಬರ ಸಂಬಂಧ A1 A2 ಅಲ್ಲಿ 3-4 ಜನ ಕಾನ್ಸ್ಪಿರೇಟರ್ಸ್ ಅಂತ ಹೇಳಿರ್ಬೋದು. ನಿಮ್ಗೆ ನನ್ನ ಮಾಹಿತಿಯಲ್ಲಿ 3-4 ಜನದಲ್ಲಿ ಕಾನ್ಸ್ಪಿರೇಟರ್ಸ್ ಇದ್ದಾರೆ. ಉಳಿದವರಿಗೆ ದುಡ್ಡು ಕೊಟ್ಟು ಮತ್ತೆ ಸ್ವಲ್ಪ ಈ ಡ್ರಗ್ಸ್ ಅಮಲಿನ ಪದಾರ್ಥವನ್ನು ಕೊಟ್ಟು ಅವರ ಹತ್ರ ಈ ಕೆಲಸವನ್ನ ಇವ್ರು ಮಾಡುವಾಗ ಅವರನ್ನ ಸಹ ಇನ್ವಾಲ್ವ್ ಮಾಡ್ಕೊಂಡಿದ್ದಾರೆ ಅನ್ನೋದು ಪೊಲೀಸಿಂದ ಬಂದಂತ ಮಾಹಿತಿ. ಬೇರೆ ಮೂಲಗಳಿಂದ ನಿಮ್ಗೆ ಹೇಳಿರ್ಬೋದು. ಆ 3 ಕಾನ್ಸ್ಪಿರೇಟರ್ಸ್ ಇದನ್ನ ಅಷ್ಟು ವ್ಯವಸ್ಥಿತವಾಗಿ ಮಾಡ್ಲಿಕ್ಕೆ ಇದು ಸುಲಭ ಕೆಲಸ ಅಲ್ಲ. 3 ಜನ ಖಾಲಿ ಇದನ್ನ ಮಾಡಿ ಏನು ಮೋಟಿವ್ ಏನಿರ್ಬೋದು, ನೀವು ಹೇಳಿದಾಗೆ ಆ ಹೇಳಿದಂತ ಮೋಟಿವ್ಗೂ ಮತ್ತೆ ಇವರ ಚೈನ್ ಲಿಂಕ್ ಏನಿದೆ ಆ ಲಿಂಕಿಗೂ ಸ್ವಲ್ಪ ನಮ್ಗೆ ಡೌಟ್ ಬರೋದು ಅಲ್ಲಿಂದಾಗಿ. ಖಾಲಿ ಕ್ರೈಮ್ ಮಾಡ್ಲಿಕ್ಕೆ ಇದನ್ನ ನೀವು ಜನರ ಮನಸ್ಸನ್ನ ಇರ್ಬೋದು ಕೋಮುಗಲಭೆಯನ್ನ ಮಾಡಿ ಅದಾದ ನಂತರ ನಾನು ಖಾಲಿ ಚೈನ್ ಸ್ನ್ಯಾಚಿಂಗ್ ಅನ್ನ ಮಾಡ್ಲಿಕ್ಕೆ ನಮ್ಗೆ ಸುಲಭ ಅಂತ ಹೇಳಿದ್ರೆ ಸ್ವಲ್ಪ ಅಲ್ಲಿ ಕಾನ್ಸ್ಪಿರಸಿ ಇದ್ದೀರಿ, ಅದರಿಂದಾಗಿ ಬರ್ತದೆ. ಯಾಕಂತ ಹೇಳಿದ್ರೆ ಒಂದೇ ಪ್ರದೇಶದಲ್ಲಿ ಆಗ್ತಾ ಉಂಟು, ಒಂದೇ ಜಾಗದಲ್ಲಿ
ಒಂದೇ ಏರಿಯಾದಲ್ಲಿ, ಅಲ್ಲಾದ ನಂತರ ಸ್ವಲ್ಪ ಮುಂದೆ ಇರ್ತದೆ. ಮತ್ತೊಂದು ಕಾವಲ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಮತ್ತೊಂದು ಸ್ಟ್ಯಾಪ್ ಕೇಸ್ ಆಗಿತ್ತು, ಅದಕ್ಕಿಂತ ಮುಂಚೆ ಆಗಿದ್ದಂತ ಸ್ಟ್ಯಾಪ್ ಕೇಸ್. ಅದಕ್ಕೂ ರೀಸನ್ ಇಲ್ಲ. ಸ್ಟ್ಯಾಪ್ ಕೇಸ್ ಯಾಕೆ ಮಾಡಿದ್ರು, ಯಾಕೆ ಸ್ಟ್ಯಾಪ್ ಮಾಡಿದ್ರು, ಅವ್ರಿಗೆ ಅದ್ರ ಸಂಬಂಧನೇ ಇಲ್ಲ. ಅದು ಯಾಕೆ ಮಾಡ್ತಾರೆ, ಸ್ಟ್ಯಾಪ್ ಯಾಕೆ ಮಾಡಿದ್ರು, ಯಾರನ್ನು ಹಿಡಿದಿದ್ದಾರೆ ಅದರಲ್ಲಿ, ಅದನ್ನೆಲ್ಲ ನೋಡುವಾಗ ಮತ್ತೆ ಇದು ಟೈಮ್ ಗ್ಯಾಪ್ ಅನ್ಸುತ್ತೆ. ನೀವು ಟೈಮ್ ಲೈನ್ ನೋಡಿದ್ರೆ ಭಾರಿ ದೊಡ್ಡ ಗ್ಯಾಪ್ ಏನಿಲ್ಲ, ಹತ್ರ ಆಗ್ತಾ ಉಂಟು. ಕೆಲವು ಸ್ಟೇಟ್ಮೆಂಟ್ಸ್ ಎಲ್ಲ ಕೊಡ್ತಾ ಇದ್ದಾರೆ. ನಾನು ಹೇಳಿದೆ, ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸ್ ಅಲ್ಲಿ ರಾಜಕೀಯ ವ್ಯಕ್ತಿಗಳು ಸ್ಟೇಟ್ಮೆಂಟ್ಸ್ ಎಲ್ಲ ಕೊಡ್ತಾನೆ ಇದ್ದಾರೆ, ಈ ರೀತಿ ಅನ್ನುವಂಥದ್ದನ್ನ. ಅದು ಎಲ್ಲೋ ಒಂದ್ ಕಡೆ ಅದನ್ನ ಅಡ್ವಾಂಟೇಜ್ ತೆಗೆಯುವಂತ ಕೆಲಸವನ್ನು ಸಹ ಆ ಟೈಮಲ್ಲಿ ಮಾಡ್ತಾ ಇದ್ರು. ಮತ್ತೆ ಇವರ ರಿಲೇಷನ್ಸ್, ಇವರ ಸಂಬಂಧ ಏನಿದೆ ಅದನ್ನ ನೋಡುವಾಗ ನಮಗೆ ಡೌಟ್ ಬರೋದು ಸಹಜ. ಅದಕ್ಕಾಗಿ ನಾವು ಪೊಲೀಸ್ ಹತ್ರ ನಾವು ಹೇಳಿದ್ವಿ, ಇನ್ನೂ ಸಹ ಅದರ ಹಿಂದೆ ಯಾರೆಲ್ಲ ಇದ್ದಾರೆ, ಏನು ದುಡ್ಡು ಟ್ರಾನ್ಸ್ಫರ್ಸ್, ಮನಿ ಟ್ರಾನ್ಸ್ಫರ್ಸ್, ಯಾರೆಲ್ಲಿ ಇವರಿಗೆ ಆಶ್ರಯ ಕೊಟ್ಟಿದ್ದಾರೆ, ಎಲ್ಲ ವಿಷಯಗಳನ್ನ ಹೊರತರಿಸಲಿ. ಜನರ ಅಥವಾ ಅಧಿಕಾರಿಗಳ ಸರ್ಕಾರ ಚೇಂಜ್ ಆಗ್ತಾನೆ ಇರ್ತದೆ, ರಾಜಕೀಯ ವ್ಯಕ್ತಿಗಳು ಬದಲಾಗ್ತಾ ಇರ್ತಾರೆ, ಅಧಿಕಾರಿಗಳು ಅದೇ ಇರ್ತಾರೆ, ಡಿಪಾರ್ಟ್ಮೆಂಟ್ ಅದೇ ಇರ್ತದೆ. ಒಂದು ವೇಳೆ ಟ್ರಾನ್ಸ್ಫರ್ ಆಗ್ತದೆ, ಒಂದು ವೇಳೆ ಬರ್ತದೆ. ಎಲ್ಲಾದ್ರೂ ಅಧಿಕಾರಿಗಳು ಯಾರಾದ್ರೂ ತಪ್ಪು ಮಾಡಿದ್ರು ಅಂತ ಹೇಳಿದ್ರೆ ನಾವು ಪಕ್ಷವಿದ್ದ ಕಾರಣಕ್ಕಾಗಿ ಅವರನ್ನ ಮಾಫ್ ಮಾಡ್ಲಿಕ್ಕೆ ಆಗುದಿಲ್ಲ. ಎಲ್ಲಾರು ಅಧಿಕಾರಿಗಳು ತಪ್ಪು ಮಾಡಿದ್ರು ಅಂತ ಹೇಳುದಲ್ಲ, ನಾನು ಎಕ್ಸಾಂಪಲ್ ಕೊಡ್ತಾ ಇದ್ದೇನೆ. ಎಲ್ಲರೂ ಅಧಿಕಾರಿಗಳು ಏನಾದ್ರು ತಪ್ಪು ಮಾಡಿದ್ರು, ದೊಡ್ಡ ಹೈಯರ್ ರ್ಯಾಂಕಿಂಗ್ ಆಫೀಸರ್ಸ್ ಏನೋ ತಪ್ಪು ಮಾಡಿದ್ರೆ ಪ್ರತಿಭಟನೆ ಕೂತ್ಕೊಳ್ಳುವಂತ ಆಡಳಿತ ಪಕ್ಷದವರೇ ಪ್ರತಿಭಟನೆ ಕೂತ್ಕೊಂಡಂತ ಎಷ್ಟೋ ನಿದರ್ಶನಗಳಿದೆ. ಎರಡನೇದು, ನಾವು ಪ್ರತಿಭಟನೆಗಿಂತ ಜಾಸ್ತಿಯಾಗಿ ನಮ್ಮ ನೋವನ್ನ ಶಾಂತಿಯುತವಾಗಿ ಕೂತ್ಕೊಂಡು ನೋವನ್ನ ತೋರಿಸ್ಕೊಳ್ಳುವಂತ ಅಥವಾ ಪೊಲೀಸ್ ಅದ ಗ್ರಾವಿಟಿ ಆಫ್ ದ ಸಿಚುವೇಶನ್ ಏನುಂಟು ಅದನ್ನ ತೋರಿಸುವ ಪ್ರಯತ್ನ ಅದರಿಂದ ಆಗಿದೆ. ಈ ಸಿಚುವೇಶನ್ ಗ್ರಾವಿಟಿ ಏನುಂಟು, ಎಷ್ಟು ಸೀರಿಯಸ್ ಮ್ಯಾಟರ್, ಇದನ್ನ ನಾವು ಪೊಲೀಸರಿಗೆ ತೋರಿಸ್ಲಿಕ್ಕೆ, ಪೊಲೀಸರಿಗೆ ಅರ್ಥ ಆಗ್ತದೆ. ನಾವು ಹೇಳಿದ್ದೇನೆ ಸಹ ಅವರು ಎಲ್ಲ ಕೆಲವು ಕೇಸ್ಗಳನ್ನು ಭೇದಿಸ್ತಾ ಇದ್ದಾರೆ. ಅಥವಾ ನಮ್ಮ ಸೈಡಿಂದ ನಮ್ಮ ಅವರ್ ಎಂಡ್ ಆಫ್ ದ ರೋಪ್ ಇಂದ ನಾವು ಯಾವ ರೀತಿ ಯೋಚನೆಗಳನ್ನು ಮಾಡ್ತಿದ್ದೆ ಅನ್ನೋ ಅವ್ರಿಗೆ ತಿಳಿಸಬೇಕಾಗ್ತದೆ. ಅಥವಾ ಜನರೊಟ್ಟಿಗೆ ಅವರ ಭಾವನೆಗಳಿಗೆ ಧಕ್ಕೆ ಆದಾಗ ಅದು ನಮಗೂ ಧಕ್ಕೆ ಆಗ್ತದೆ. ನಾನೊಬ್ಬ ಸಿಟಿಸನ್, ನಮ್ಮ ಮನಸ್ಸಿಗೂ ನೋವಾಗ್ತದೆ. ಅದೇ ಕಾರಣಕ್ಕಾಗಿ ನಾವು ಸರ್ಕಾರದಲ್ಲಿ ಇದ್ದೇವೆ ಅಂತ ಹೇಳಿ ನಾವು ಅದನ್ನು ಬಿಟ್ಟು ನಾವು ನಮ್ಮ ಪಕ್ಷ ಸರ್ಕಾರ ನಡೆಸ್ತಾ ಇದೆ ಅನ್ನುವಂಥದ್ದು ML ಆಗಿ ನಮಗೂ ರೆಸ್ಪಾನ್ಸಿಬಿಲಿಟಿ ಸಿಗ್ತದೆ. ಕೂಲಿಲ್ಲ, ಅಲ್ಲಿ ಕೂತಿದ್ರು, ನಾನು ಅವರೊಟ್ಟಿಗೆ ಕೂತಿದ್ದೇನೆ, ನಾನು ಹೇಳಿದ್ದೇನೆ, ಅವ್ರು ಏನ್ ಹೇಳ್ತಾ ಇದ್ದಾರೆ ಅವರೊಂದಿಗೆ ಅವರ ಮನಸ್ಸಿನ ಅವ್ರು ಏನು ವಿಷಯಗಳನ್ನ ಹೇಳ್ತಾ ಇದ್ರು, ನನ್ನ ಸಹಮತ ಅದರಲ್ಲಿ ಇದೆ ಅನ್ನುವಂಥದ್ದನ್ನ ನಾನು ತೋರಿಸಿದ್ದೇನೆ. ಮೀಡಿಯಾದವರಿಗೆ ಇರ್ಬೋದು, ನಿಮ್ಗಿರ್ಬೋದು. ನನ್ನ ಸರ್ಕಾರ, ನಮ್ಮ ಪಕ್ಷದ ಸರ್ಕಾರ ಇರ್ಬೋದು, ಏನೇ ಇರ್ಬೋದು, ಎಲ್ಲಾದ್ರೂ ಒಂದು ಕಡೆ ಏನಾದ್ರು ಸಮಸ್ಯೆಗಳಾದಾಗ ಅದಕ್ಕೆ ಸ್ಪಂದಿಸುವಂತ ಸಮಯದಲ್ಲಿ ನಾವು ಜನರಲ್ಲಿ ಕೂರಿಸಿದ ಜನರು, ಅಧಿಕಾರಿಗಳ ಸರ್ಕಾರಗಳೇ ಅಲ್ಲ, ಅವರ ಭಾವನೆಗಳಿಗೆ ಧಕ್ಕೆ ಆದಾಗ ನಾನು ನಿಮ್ಮೊಂದಿಗೆ ಇದ್ದೇನೆ, ನಿಮ್ಗೆ ಏನಾದ್ರು ಆಗ್ಬೇಕು ಅದನ್ನ ಮಾಡಿಸೋ ಪ್ರಯತ್ನವನ್ನ ನನ್ನಿಂದ ಮಾಡ್ತೇನೆ ಅಂತ ಮಾತನ್ನ ಹೇಳಿಕೊಡ್ತಿದ್ದೆ. ಪೊಲಿಟಿಕಲಿ ಬೆನಿಫಿಟ್ ಮತ್ತೊಂದು ವಿಷಯ, ಪೊಲಿಟಿಕಲಿ ಡ್ಯಾಮೇಜ್ ಮಾಡ್ಲಿಕ್ಕೆ ನೋಡಿದ್ದಾರೆ, ಅದೊಂದು ಮುಗಿತಲ್ಲ ಅನ್ನೋಂತ ಖುಷಿ ಉಂಟು. ಪೊಲಿಟಿಕಲಿ ಬೆನಿಫಿಟ್ ನೀವು ಎಂತಂದ್ರೆ ಬೆಂಕಿಯಲ್ಲಿ ಬೆಳೆ ಬೆಳೆಸೋ ಕಾರ್ಯಕ್ರಮ ಮಾಡಿ ಆ ರೀತಿಯ ನಾವು ತತ್ವಸಿದ್ಧಾಂತ ಬಂದವರಲ್ಲ. ಆದ್ರೆ ಪೊಲಿಟಿಕಲಿ ಡ್ಯಾಮೇಜ್ ಮಾಡುವ ಪ್ರಯತ್ನವನ್ನ ಮಾಡಿದ್ದಾರೆ, ಅದನ್ನ ನಾವು ಜನರಿಗೆ ಹೇಳಲೇಬೇಕಲ್ಲ. ಪೊಲಿಟಿಕಲಿ ಡ್ಯಾಮೇಜ್ ಮಾಡುವ ಪ್ರಯತ್ನನೇ. ಈಗ ನಿನ್ನೆ ಮೋದಿಪ್ಪ ಅವರು ಇಲ್ಲಿಗೆ ಪುತ್ತೂರಿಗೆ ಹೋಗಿ ಸ್ಟೇಟ್ಮೆಂಟ್ ಅನ್ನು ಹಾಕಿದ್ದಾರೆ ಇವತ್ತು ಫೇಸ್ಬುಕ್ ಅಲ್ಲಿ. ನಾನು ಹೇಳುದು ABP ಗೂಂಡಗಳಿಂದ ಪೆಟ್ಟು ತಿಂದಂತ ವ್ಯಕ್ತಿಗಳಿಗೆ ಅಲ್ಲ ನಾನು ಭೇಟಿಯಾಗಿ ಬಂದೆ ಅಂತ. ಅದು ಸಹ ಇದೆಲ್ಲ ಇಂಟರ್ ರಿಲೇಟೆಡ್, ಎಲ್ಲ ವಿಷಯ ಇಂಟರ್ ರಿಲೇಟೆಡ್. ಇಲ್ಲಿಂದ ಪುತ್ತೂರಿಗೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ತೊಂದರೆ ಇಲ್ಲ. ನಾನು ಅವ್ರಿಗೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಇಲ್ವಲ್ಲ, ಏನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಸಹ ಆಲೋಚನೆ ಮಾಡಿ ಕೊಡ್ಬೇಕಿತ್ತು ಅವರು. ABP ಗೂಂಡಗಳಂತ ಹೇಳ್ತಾರೆ. ನನ್ನ ಪ್ರಕಾರ ದೇಶಭಕ್ತರ ಒಂದು ಸಂಘಟನೆ ಬಂದ್ರೆ ABP. ಯಾಕೆ ಗಲಾಟೆ ಆಯ್ತು, ಎರಡು ಹುಡುಗರೆ ಯಾಕೆ ಗಲಾಟೆ ಆಯ್ತು, ಏನಾಯ್ತು, ದೊಡ್ಡ ಸ್ಟೋರಿ ಉಂಟು, ನೋಡಿ ಮಾಡ್ಬೇಕಲ್ಲ ಪೊಲಿಟಿಕಲ್ ಸ್ಟೇಟ್ಮೆಂಟ್ಸ್ ಅನ್ನು ಕೊಡುವಾಗ. ಅದಕ್ಕೆ ನಾವು ಒಂದು ಮಾತ್ರ ಅಲ್ಲ, ಬೇರೆ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸ್ ಅನ್ನ ನೀವು ಕವರ್ ಮಾಡಿದ್ರೆ ನಿಮ್ಗೆ ಗೊತ್ತಾಗ್ತದೆ. ನಮ್ಗೆ ರಿಲೀಫ್ ಏನಂತ ಹೇಳಿದ್ರೆ ಇದರ ಮೇಲೆ ನಮ್ಮನ್ನ ಪಕ್ಷಕ್ಕೆ ಕೆಟ್ಟ ಹೆಸರು ತರುವಂತ ಪ್ರಯತ್ನ ಮಾಡಿದ್ದಾರೆ, ಅದು ಮೋಸ್ಟ್ ಇಂಪಾರ್ಟೆಂಟ್. ಯಾಕೆ ಏನು ಮಾಡಿದಾರೆ ಆ ರೀತಿಯ ಪ್ರಯತ್ನ ಆಗಿದೆ, ಅದರಿಂದ ನಮಗೆ ಸಮಸ್ಯೆ ಆಗಿದೆ. ತಿಲಕ್ ರಾಜ್ ಕೃಷ್ಣಾಪುರ ಬೊಕ್ಕ ಬಾಕಿ ಪ್ರಮುಖರು ಸುದ್ದಿಗೋಷ್ಠಿ ಒಟ್ಟಿಗೆ ಇದ್ದಾರೆ.